ಮತಾಂತರ ನಿಷೇಧ ಕಾಯ್ದೆ ಈ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಗಿದೆ. ಇನ್ನು ಮುಂದೆ ಅದು ವಿಧಾನ ಪರಿಷತ್ತಲ್ಲಿ ಮಾಡಬಹುದು. ಅದೇ ರೀತಿ ಅದಕ್ಕೆ ಒಂದು ರಾಜ್ಯಪಾಲರ ಸಹಿ ಸಿಕ್ಕಿದರೆ ಅದು ಕಾನೂನು ಆಗುತ್ತೆ. ಈಗ ಸರ್ಕಾರ ಹೇಳುತ್ತೆ ನಿಮಗೆ ಯಾವ ಭಯವಿಲ್ಲ, ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ, ಯಾರು ಬಲವಂತದ ಮತಾಂತರವನ್ನು ಮಾಡ್ತಾರೆ ಅವರಿಗೆ ತೊಂದರೆ ಆಗುತ್ತೆ ಅಷ್ಟೇ. ಮತ್ತು ಬೇರೆ ಕ್ರೈಸ್ತರು ಯಾವುದೇ ರೀತಿಯಲ್ಲಿ ಭಯಪಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಮಾತಿನಲ್ಲಿ ಹೇಳುವಂಥದ್ದು, ಆದರೆ ಅದನ್ನು ಮಸೂದೆಯಲ್ಲಿ ವ್ಯಾಖ್ಯಾನಿಸಿದ ಪ್ರಕಾರ ಅದು ತುಂಬ ಆಳವಾಗಿದೆ, ಅದು ತುಂಬ ಡೇಂಜರ್ ಆಗಿದೆ, ಅಪಾಯದಲ್ಲಿದೆ. ಮತ್ತು ನಮ್ಮಲ್ಲೇ ಕೆಲವರು ಹೇಳ್ತಾರೆ ನೀವು ಮತಾಂತರ ಮಾಡ್ತಾ ಇಲ್ಲ, ಆದರೆ ನೀವು ಯಾಕೆ ಹೆದರ್ತಾ ಇದ್ದೀರಿ ಇದ್ರ ಬಗ್ಗೆ ಅಂತ. ಉತ್ತರ ಇಷ್ಟೇ, ಈಗ ಈ ಮಸೂದೆಯನ್ನು ಮಂಡಿಸಿ ಇದು ಕಾನೂನು ಆದರೆ ಅನೇಕ ರೀತಿಯಲ್ಲಿ ಒಳಿತಾಗುವ ಬದಲು ಕೆಟ್ಟದಾಗುತ್ತೆ. ಮೊದಲಾಗಿ ಸರ್ಕಾರ ಕೊಟ್ಟಂತಹ ಒಂದು ನೆಪ ಏನಂತಂದರೆ ಮತಾಂತರ ಮಾಡಿದ್ರಿಂದ ಸಮಾಜದಲ್ಲಿ ಶಾಂತಿ ಕದಡ್ತಾ ಇದೆ, ಅದನ್ನು ತಪ್ಪಿಸಬೇಕು ಅಂತೇಳಿ. ಆದರೆ ಈ ಕಾನೂನಾದರೆ ಖಂಡಿತವಾಗಿ ಇಲ್ಲಿ ಶಾಂತಿ ಕದಡುವ ಸಾಧ್ಯತೆಗಳು ಹೆಚ್ಚಿವೆ. ಯಾಕೆಂದರೆ ಈಗ ಈ ಮತಾಂತರ ಅನ್ನುವಂಥದ್ದು ಏನು ಅನ್ನೋದಾಗಿ ಕರೆಕ್ಟಾಗಿ ಅದನ್ನು ವ್ಯಾಖ್ಯಾನಿಸಿಲ್ಲ. ತುಂಬ ರೀಸನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅದು ಎಷ್ಟು ಘೋರವಾಗಿದೆ ಅಂತಂದರೆ, ಒಂದು ವೇಳೆ ನೀವು ಒಬ್ಬರು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ 1 ಗಂಟೆ ಅವರ ಪರಿಚಯ ಇದ್ದರೂ ಕೂಡ ಮರುದಿವಸ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯಾವುದೇ ರೀತಿಯಾಗಿ ನನಗೆ ದುಡ್ಡು ಕೊಟ್ಟು ಅಥವಾ ಉದ್ಯೋಗದ ಭರವಸೆ ಕೊಟ್ಟು ನನಗೆ ಆಮಿಷ ಒಡ್ಡಿ ಮತಾಂತರಕ್ಕೆ ಪ್ರೇರೇಪಿಸಲಾಗಿದೆ ಎನ್ನುವುದಾಗಿ ಸುಳ್ಳು ವರದಿಯನ್ನು ಕೊಟ್ಟರೂ ಕೂಡ ಅದು ಸ್ವೀಕೃತವಾಗುತ್ತೆ. ಅದು ಆದಮೇಲೆ ನಾನು ಪ್ರೂವ್ ಮಾಡಬೇಕಾಗುತ್ತೆ, ನಾನು ಮತಾಂತರ ಮಾಡಿಲ್ಲ ಅಥವಾ ಆಮಿಷನ ಒಡ್ಡಿಲ್ಲ, ನಾನು ಪ್ರೂವ್ ಮಾಡಬೇಕಾಗುತ್ತೆ. ಇದು ಕಾನೂನಲ್ಲಿ ಸರಿಯಲ್ಲ. ಆದ್ದರಿಂದ ಇದು ನಾನು ಹೇಳುವಂಥದ್ದು ಸುಮ್ಮನೆ ಕಲ್ಪನೆಯಲ್ಲ, ಇದು ಒಂದು ಡೆಮೋ ಕೊಟ್ಟಿದ್ದಾರೆ ಅವರು. ಇವಾಗ ಗೂಳಿಹಟ್ಟಿ ಶೇಖರ್ ಅವರು ಒಂದು ಸಲ ಹೇಳಿದರು ಸದನದಲ್ಲಿ, ಒಂದು ಹಳ್ಳಿಯ ಜನ ಸುಮಾರು 1000 ಜನ ಮತಾಂತರ ಆಗಿದ್ದಾರೆ ಅಂಥೇಳಿ. ಆದರೆ ಒಬ್ಬ ತಹಶೀಲ್ದಾರರು ಇದರ ಬಗ್ಗೆ ತನಿಖೆಯನ್ನು ಮಾಡುವಾಗ ಅಂಥದ್ದು ಯಾವುದು ನಡೆದಿರಲಿಲ್ಲ. ಕೆಲವು ಜನ ಮತಾಂತರಗೊಂಡಿದ್ದರು, ಆದರೂ ಅದು ಅವರ ಮನಸ್ಸಿಚ್ಛೆಯಿಂದ ಮಾಡಿದರು. ಅದು ಬಿಟ್ಟು ಯಾರೂ ಕೂಡ ಮತಾಂತರವಾಗಿ ಸಾಮೂಹಿಕವಾಗಿ ಯಾರೂ ಕೂಡ ಮತಾಂತರ ಆಗಿರಲಿಲ್ಲ. ಇದು ಇವರು ಹುಟ್ಟು ಹಾಕಿದಂಥ ಒಂದು ಹುನ್ನಾರ. ಹೀಗಾಗಿ ಈ ಥರ ಮಾಡಿದ್ರಿಂದ ಎಷ್ಟು ದೊಡ್ಡ ಗಲಭೆಗೆ ಕಾರಣ ಆಯಿತು. ಇದೇ ನಾನು ಹೇಳ್ತಾ ಇರೋದು, ಇದು ಕ್ರೈಸ್ತರು ಶಾಂತಿಯನ್ನು ಕದಡುವ ಕೆಲಸ ಮಾಡ್ತಾ ಅಲ್ಲ, ಇದು ಜನಪ್ರತಿನಿಧಿಗಳು ಮಾಡ್ತಾ ಇರುವಂಥ ಶಾಂತಿ ಕದಡುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ದೇಶಕ್ಕೆ ಇವತ್ತು ಅಪಾಯ ಕ್ರೈಸ್ತರಿಂದ ಅಲ್ಲ, ಹಿಂದೂಗಳಿಂದ ಅಲ್ಲ, ಮುಸ್ಲಿಮರಿಂದ ಅಲ್ಲ, ಕೆಲವು ಪ್ರತಿನಿಧಿಗಳಿಂದ ಈ ಭಾರತ ದೇಶಕ್ಕೆ ತುಂಬ ಅಪಾಯ ಇದೆ ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ಇವರು ಅವರೇ ಒಂದು ವ್ಯವಸ್ಥೆಯನ್ನು ಹುಟ್ಟಾಕ್ತಾರೆ, ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಪಾತ್ರಗಳನ್ನು ಹೇಳಿತಾರೆ, ಅದಾದ ಮೇಲೆ ಒಂದು ವ್ಯವಸ್ಥಿತವಾಗಿ ದಾಳಿಯನ್ನು ಮಾಡ್ತಾರೆ, ಆಮೇಲೆ ಈ ಕಾನೂನನ್ನು ತರ್ತಾರೆ. ಆದ್ದರಿಂದ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ ಅಲ್ಲ, ಆದರೆ ಕೆಲವು ಜನಪ್ರತಿನಿಧಿಗಳು ಯಾರು ಇದರ ಮುಂದಾಳತ್ವವನ್ನು ತಗೊಂಡಿದ್ದಾರೋ ಅವರ ವಿರುದ್ಧವಾಗಿ. ಅದರ ಜೊತೆಗೆ ಭಾರತದ ಇಡೀ ಕರ್ನಾಟಕದಲ್ಲೂ ಕೂಡ ಕ್ರೈಸ್ತರು ಎಷ್ಟೋ ಸಂಖ್ಯೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಸಂಖ್ಯೆಯಲ್ಲಿ ತಮ್ಮ ಸೇವೆಯನ್ನು, ವೈದ್ಯಕೀಯ ಸೇವೆಯನ್ನು ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು ದುಡ್ಡು ತಗೋತಾ ಇದ್ದೀರಾ, ನೀವು ಯಾಕೆ ಏನು ಸೇವೆ ಅಂತ ಹೇಳ್ತಾ ಇದ್ದೀರಿ? ದುಡ್ಡು ತಗೊಳ್ಳೋದು ಹೌದು, ಯಾಕಂದರೆ ಸುಮ್ಮನೆ ಕ್ರೈಸ್ತರಿಗೂ ಕೂಡ ದುಡ್ಡು ಎಲ್ಲಿಂದ ಬರೋದಿಲ್ಲ. ಬೇಸಿಕ್ಕಾಗಿ ಏನು ಬೇಕು ಅದಕ್ಕೂ ಕೂಡ ನಾವೇ ದುಡ್ಡು ಕೊಟ್ಟು ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕಾಗತ್ತೆ. ಆದರೆ ಇದೇ ಕೆಲಸವನ್ನು ಬೇರೆಯವರು ಯಾಕೆ ಮಾಡ್ತಾ ಇಲ್ಲ? ಅಷ್ಟು ಸುಲಭ ಆಗಿದ್ದಿದ್ರೆ ಯಾಕೆ ಮಾಡ್ತಾ ಇಲ್ಲ? ಅಂದರೆ ಇದಕ್ಕೆ ತುಂಬ ತ್ಯಾಗ ಬೇಕು. ಈ ತ್ಯಾಗದ ಕೆಲಸವನ್ನು ಕ್ರೈಸ್ತರು ಮಾಡ್ತಾ ಇದ್ದಾರೆ, ಅದು ಕೂಡ ಯಾವುದೇ ಜಾತಿ ಧರ್ಮ ಅಂತ ನೋಡದೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಶಾಂತಿ ಕದಡುವ ಕೆಲಸವನ್ನು ಮಾಡ್ತಾ ಇಲ್ಲ, ಕೆಲವು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ನೀವು ಕೇಳ್ಬೋದು, ಯಾಕೆ ಇಷ್ಟು ಲೇಟಾಗಿ ನೀವು ಮಾಡ್ತಾ ಇದ್ದೀರಿ ಅಂತ. ಖಂಡಿತವಾಗಿ ನಾವು ಈ ಮಸೂದೆಯನ್ನು ಮಂಡಿಸುವಾಗ ಬೇರೆಯವರ ಥರ ಬೀದಿಗಿಳಿಯುವ ಜನ ಅಲ್ಲ ನಾವು. ಯಾಕೆಂದರೆ ನಾವು ವಿಮರ್ಶೆ ಮಾಡ್ತೇವೆ, ಬೇರೆಯವ್ರ ಮಾತಾಡ್ತೇವೆ, ಜನಪ್ರತಿನಿಧಿಗಳ ಜೊತೆ ಮಾತಾಡ್ತೀವಿ, ಸರಿಪಡಿಸ್ತೀವಿ. ಆದರೆ ಒಂದು ವೇಳೆ ಇದು ಸರಿಪಡಿಸಲು ಆಗೋದಿಲ್ಲ ಅನ್ನುವಾಗ ನಾವು ರಸ್ತೆಗೆ ಇಳಿಯಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಈ ಥರ ಸಹಕಾರ ಇಲ್ಲದೆ ಹೋದರೆ ನಾವು ಕೂಡ ಮುಂದೆಯೂ ಕೂಡ ಇಂಥದ್ದೇ ಪ್ರತಿಭಟನೆಗಳನ್ನು ಇನ್ನೂ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ.
सरकारात तावनी रूल्स येवन कन्वर्ट जावन रूल्स येवन आमचे शांती पाठ जातात कन्वर्ट करच्यातून आमची शांती पाठ जातात ना ते रूल्स येवन मुस्तू घुसपोट गोंधळ सुरू जाला आमी कोणाक हेल्प केल्यार ते आमी कन्वर्ट करता म्हणून सांगतात आसा ते तशें न्ही आमी कन्वर्ट करतना आमी कोणाक हेल्प केले ते कन्वर्ट जायना आमी हेल्प करचे बऱ्या रिजना खातीर ನಾನು ಭಾರತೀಯ ಭಾರತ ನನ್ನ ದೇಶ ಎಂಬುದು ನನಗೆ ಒಂದು ಒಳ್ಳೆಯ ಹೆಮ್ಮೆಯ ವಿಷಯ ಯಾಕೆಂದರೆ ಈ ಭಾರತದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಇದು ಭಾರತ ಶಾಂತಿ ಪ್ರೀತಿ ಸಹಬಾಳ್ವೆಗೆ ಒಂದು ಪ್ರತೀಕವಾದ ದೇಶವಾಗಿದೆ ಹಲವು ಜಾತಿ ಧರ್ಮದ ಜನರು ಇಲ್ಲಿ ನೆಲೆಸ್ತಾ ಇದ್ದಾರೆ ಪ್ರೀತಿ ಭಾವನೆಯಿಂದ ಸೇವೆಯಿಂದ ತಮ್ಮ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಇಂತಹ ದೇಶದಲ್ಲಿ ಎಲ್ಲ ಜಾತಿಯವರಿಗೂ ಒಂದು ಉತ್ತಮವಾಗಿ ಬಾಳಲು ಸಂವಿಧಾನ ನಮಗೆ ಹಕ್ಕನ್ನು ನೀಡಿದೆ ಆದರೆ ಇಂದು ಮತಾಂತರ ನಿಷೇಧ ಈ ಕಾಯ್ದೆಯ ಮೂಲಕ ಯಾವುದೋ ಒಂದು ಸಂಘಟನೆ ಮೂಲಕ ಆಗಿರ್ಬೋದು ಅಥವಾ ಯಾವುದೇ ಒಂದು ಮತದವರಾಗಿರ್ಬೋದು ಯಾವುದೇ ಒಂದು ಧರ್ಮದವರಿಗೆ ಆಗಿರ್ಬೋದು ಇದು ಒಂದು ನೋವನ್ನು ಕೊಡುವಂಥ ಒಂದು ಮತದಾನ ನಿಷೇಧ ಕಾಯ್ದೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ಇದರಿಂದ ಇಷ್ಟ ತನಕ ಏನು ಸೇವೆ ಆ ಪ್ರೀತಿ ಆ ಮಾನವೀಯ ಮೌಲ್ಯಗಳು ಇದ್ದವೋ ಎಲ್ಲಿಯೋ ಕೆಲವರ ಆಕ್ರೋಶಕ್ಕಾಗಿ ಕೆಲವರ ಸ್ವಾರ್ಥಕ್ಕಾಗಿ ಇಂಥ ಒಳ್ಳೆಯ ಗುಣಗಳನ್ನು ನಾಶಪಡಿಸುವಂಥ ಸಾಧ್ಯತೆ ಇದೆ ಈ ಭಾರತದಲ್ಲಿ ನಾವು ವಾಸಿಸುವ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಸಹಬಾಳ್ವೆಯಿಂದ ನಾವು ಜೀವಿಸಬೇಕಾದರೆ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ಹಿಂಪಡೆದು ಎಲ್ಲರಿಗೂ ಹೇಗೆ ಸಂವಿಧಾನ ಹಕ್ಕನ್ನು ನೀಡಿದೆಯೋ ಆ ಹಕ್ಕಿನ ಮೂಲಕ ನಾವು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಭಾರತ ದೇಶಕ್ಕಾಗಿ ಭಾರತ ದೇಶದಲ್ಲಿ ಪ್ರೀತಿಯಿಂದ ಜೀವಿಸಬೇಕು ಎನ್ನುವುದು ಅದಕ್ಕಾಗಿ ಈ ನಾವು ಮಾನವ ಸರಪಳಿಯನ್ನು ಇಂದು ಮೂಲಕ ನಮಗೆ ನೋವಾಗಿದೆ ಯಾಕೆಂದರೆ ಹೇಳಿದರೆ ನಾವು ಉತ್ತಮ ಸೇವೆಯನ್ನು ಈ ಭಾರತ ದೇಶದಲ್ಲಿ ನೀಡಿದ್ದೇವೆ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ನಾವು ಮನುಷ್ಯರಿಗೆ ನಮ್ಮ ಪ್ರೀತಿಯನ್ನು ನಾವು ಕೊಟ್ಟಿದ್ದೇವೆ ಅಂಥ ಸಂದರ್ಭದಲ್ಲಿ ಇದು ನಮಗೆ ನೋವಾಗಿದೆ ಅದನ್ನು ನಾವು ಈ ಮೂಲಕ ನಾವು ತಿಳಿಸಲು ಇಚ್ಛಿಸುತ್ತೇವೆ